ಕೊಂಕಣಿ ಭಾಷೆಯಲ್ಲಿ ಅಂಚೆ ಸಂಸಾರ್ ಎಂಬ ಚಲನಚಿತ್ರ ಮೂಡಿಬಂದಿದ್ದು, ಈ ಚಿತ್ರದ ಮೊದಲ ಪ್ರೀಮಿಯರ್ ಪ್ರದರ್ಶನ ಅಕ್ಟೋಬರ್ 24ರಂದು ಭಾರತ್ ಸಿನಿಮಾಸ್ನಲ್ಲಿ ನಡೆಯಲಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಸಿನಿಮಾಟೋಗ್ರಾಫರ್ ಭುವನೇಶ್ ಪ್ರಭು ಮಾಹಿತಿ ನೀಡಿದರು. ಕೊರೋನಾದ ಸಂಕಷ್ಟದ ಸನ್ನಿವೇಶದಲ್ಲಿ ಬಿಡುವಿನ ವೇಳೆಯನ್ನು ಸದುಪಯೋಗ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಸಮಾಜದ ಉದಯೋನ್ಮುಖ ಕಲಾವಿದರಿಗೆ ವೇದಿಕೆಯನ್ನು ನಿರ್ಮಿಸುವ ಸದುದ್ದೇಶದಿಂದ RSI ಕೊಂಕಣಿ ಭಾಷೆಯಲ್ಲಿ ಅಂಚೆ ಸಂಸಾರ್ ಎಂಬ ನಮ್ಮ ಹಿರಿಯರ ಜನಜೀವನವನ್ನು ಆಧರಿಸಿ 2 ಗಂಟೆ 10 ನಿಮಿಷದ ಚಲನಚಿತ್ರವನ್ನು ಯಾವುದೇ ಆರ್ಥಿಕ ಸ್ಥಿತಿಯ ಭದ್ರ ಬುನಾದಿ ಇಲ್ಲದೆ ಸುಮಾರು 25ರಿಂದ 30 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿ ಪೂರ್ಣಗೊಳಿಸಿದ್ದೇವೆ. ಚಿತ್ರದ ಚಿತ್ರೀಕರಣವನ್ನು ಉಡುಪಿ ಜಿಲ್ಲೆಯ ಕುಂದಾಪುರ, ಕಾರ್ಕಳ, ಉಡುಪಿ ಪರಿಸರದ ಆಯ್ದ ಪ್ರದೇಶಗಳಲ್ಲಿ ನಡೆಸಲಾಗಿದ್ದು, ಈಗಾಗಲೇ ಈ ಚಿತ್ರ ಸಂಪೂರ್ಣ ಚಿತ್ರೀಕರಣಗೊಂಡು ತಾಂತ್ರಿಕ ಕೆಲಸವನ್ನು ಮುಕ್ತಾಯಗೊಳಿಸಿದೆ. ಈ ಚಿತ್ರ ಮೊದಲ ಪ್ರೀಮಿಯರ್ ಶೋ ಅಕ್ಟೋಬರ್ 24ರಂದು ಭಾರತ್ ಸಿನಿಮಾಸ್ನಲ್ಲಿ ನಡೆಯಲಿದೆ ಎಂದು ಹೇಳಿದ್ದಾರೆ. ಜನಸಂಖ್ಯೆ ಇದೆ ಅಂತ ಅಂದಾಜು ಒಂದು ಗಣನೆಯಲ್ಲಿ ಬಂದಿದೆ. ಇತರ ಕೊಂಕಣಿ ಭಾಷೆಗಳಲ್ಲಿ ಸಿನಿಮಾಗಳು ಬಂದಿವೆ. ಗೋವಾದ ರಾಜ್ಯ ಭಾಷೆಗಳು ಕೊಂಕಣಿ, ಅದು ಸಾಕಷ್ಟು ಕೊಂಕಣಿಯಲ್ಲಿ ಸಿನಿಮಾಗಳು ಬಂದಿವೆ. ಆದರೆ RSI ಸಮುದಾಯದ ಭಾಷೆಯಲ್ಲಿ ಈವರೆಗೆ ಯಾವುದೇ ಫಿಲ್ಮ್ ಬರಲಿಲ್ಲ. ಅಂದರೆ ಯಾರು ಕೂಡ ನಮ್ಮಲ್ಲಿ ಫಿಲ್ಮ್ ಇಂಡಸ್ಟ್ರಿಗೆ ಹೋದವರಿಲ್ಲ. ಇತ್ತೀಚೆಗೆ ಮೊನ್ನೆ ಕೊರೋನಾದ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಿಡುವಿನ ವೇಳೆಯಲ್ಲಿ ನಮ್ಮ ಸಂದೀಪ್ ಕಾಮತ್ ಇವರು ಒಂದು ಚಿತ್ರಕಥೆ